ನೇತ್ರಾವತಿ ನದಿ ತೀರದ ಸಹ್ಯಾದ್ರಿ ಕ್ರೀಡಾಂಗಣ ಕೊಡಿಯಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಯೋಜಿಸುವ ಫುಜ್ಲಾನ ಜಿಪಿಎಲ್ ಉತ್ಸವ 2022ಕ್ಕೆ ಸಿದ್ಧಗೊಂಡಿದ್ದು ಈ ಬಾರಿಯ ಟೂರ್ನಿಯಲ್ಲಿ ಹೆಲಿ ಟೂರಿಸಂ ವಿಶೇಷ ಆಕರ್ಷಣೆಯಾಗಿದೆ. ಇಂದಿನಿಂದ 27ರವರೆಗೆ 3 ದಿನಗಳ ಕಾಲ ಈ ಟೂರ್ನಿ ನಡೆಯಲಿದ್ದು ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ತೆಲಂಗಾಣದ ಎಲ್ಲ ರಾಜ್ಯಗಳು ಸೇರಿ ಕರಾವಳಿ ಕರ್ನಾಟಕವನ್ನು ಒಳಗೊಂಡಂತಹ 16 ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸಲಿವೆ. ಜಿಪಿಎಲ್ ಉತ್ಸವದಲ್ಲಿ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ಒಂದು ಭಾಗವಾದರೆ ಇಡೀ ಉತ್ಸವ ವೈವಿಧ್ಯತೆ ಮೂಲಕ ಗಮನ ಸೆಳೆಯುತ್ತೆ. ಶುಕ್ರವಾರದಿಂದ ಭಾನುವಾರದವರೆಗೆ ಹೆಲಿ ಟೂರಿಸಂ ಅವಕಾಶವನ್ನು ನೀಡಲಾಗಿದೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿರುವ ಏರ್ ಟ್ರಾಫಿಕ್ ಕಂಟ್ರೋಲ್ ನಿಯಂತ್ರಣದಲ್ಲಿ ಈ ಹೆಲಿಕಾಪ್ಟರ್ ಪ್ರಯಾಣಿಸಲಿದ್ದು ಒಬ್ಬರಿಗೆ 10 ನಿಮಿಷಕ್ಕೆ 4,000 ರೂಪಾಯಿ ದರ ವಿಧಿಸಲಾಗಿದೆ. ಏಕಕಾಲಕ್ಕೆ 6 ಮಂದಿಗೆ ಸಂಚರಿಸಬಹುದಾಗಿದೆ. ಅಡ್ಯಾರ್ ಸಹ್ಯಾದ್ರಿ ಕ್ಯಾಂಪಸ್ನಿಂದ ಹೊರಟ ಈ ಹೆಲಿಕಾಪ್ಟರ್ ಉಳ್ಳಾಲ ಸೇತುವೆ, ಧಕ್ಕೆ, ಬೆಂಗರೆ, ಮಂಗಳೂರು ನಗರದಾದ್ಯಂತ ಸುತ್ತಾಡಿ ಮತ್ತೆ ಸಹ್ಯಾದ್ರಿ ಕ್ಯಾಂಪಸ್ನಲ್ಲಿ ಭೂಸ್ಪರ್ಶವಾಗುತ್ತೆ. ಸಾರ್ವಜನಿಕರ ಸ್ಪಂದನೆಯನ್ನ ಗಮನಿಸಿ ಸೋಮವಾರದವರೆಗೆ ಮುಂದುವರಿಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆ. ಇನ್ನು ಈಗಾಗಲೇ 120 ಮಂದಿ ಬುಕಿಂಗ್ ಮಾಡಿದ್ದು ಅವರಿಗೆ ಸಮಯ ನಿಗದಿಪಡಿಸುವ ಅವಧಿಯಲ್ಲಿ ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಅವಕಾಶ ನೀಡಲಾಗುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಈ ಹೆಲಿಕಾಪ್ಟರ್ ನಗರ ಸಂಚಾರ ನಡೆಸುತ್ತೆ. ದ 22ರ ಜಿಪಿಎಲ್ ಉತ್ಸವ ನಮ್ಮ ಸಹ್ಯಾದ್ರಿ ಗ್ರೌಂಡಲ್ಲಿ ನಡೆಯಲಿಕ್ಕಿದೆ. ಪ್ರತಿ ವರ್ಷದಾಗಿ ಎಲ್ಲ ಇವೆಂಟ್ಸ್ ಇದ್ದು ಈ ವರ್ಷ ಏನು ಸ್ಪೆಷಲ್ ಅಂದರೆ ಬೆಂಗಳೂರಿಂದ ನಾವೊಂದು ಹೆಲಿಕಾಪ್ಟರ್ ತಂದುಬಿಟ್ಟು ಈ ಮಂಗಳೂರು ಮತ್ತು ಆಸುಪಾಸಿನ ಜನರಿಗೆ ಒಂದು ಹೆಲಿಕಾಪ್ಟರ್ ರೈಡನ್ನು ಈ ಸಾರಿ ನಾವು ಆಯೋಜಿಸಿದ್ದೇವೆ. ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂದರೆ ಇದಕ್ಕೆ ಏಜ್ ಲಿಮಿಟ್ ಅಂತಿಲ್ಲ. 2 ವರ್ಷದ ಮಗು ತನಕ ಎಲ್ಲರಿಗೂ ಫ್ರೀ ಇದೆ. 2 ವರ್ಷದಿಂದ ಮೇಲ್ಪಟ್ಟವರಿಗೆ ಫುಲ್ ಟಿಕೆಟ್ ಕೊಡಬೇಕು, ಅವರಿಗೊಂದು ಸೀಟ್ ಕೊಡಲಾಗುತ್ತದೆ. ಮತ್ತು ಪ್ರೆಗ್ನೆಂಟ್ ವುಮನ್ ಆಗಿರ್ಬೋದು, ಹಾರ್ಟ್ ಪೇಷಂಟ್ ಇದ್ದರೂ ಅವರಿಗೂ ಇದರಲ್ಲಿ ಏನು ರಿಸ್ಕ್ ಇಲ್ಲ. ಎಲ್ಲ ಥರದ ಸ್ಟ್ಯಾಂಡರ್ಡ್ಸ್ ಮತ್ತು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿಬಿಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಎಲ್ಲ ಮನೆಯಲ್ಲೂ ಒಂದಿಲ್ಲ ಒಂದು ಒಳ್ಳೆ ನ್ಯೂಸ್ ಇರುತ್ತದೆ, ಲೈಕ್ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಇರ್ತಾರೆ ಅಥವಾ ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೆ. ಆ ಥರದ್ದವರಿಗೆಲ್ಲ ಇದೊಂದು ಒಳ್ಳೆ ಒಕೇಶನ್ ಅಂದ್ಕೊಳ್ತಾ ಇದ್ದೀನಿ. ನಾನು ಇವಾಗ ಒಂದು ರೈಡ್ ಹೋಗ್ಬಿಟ್ಟು ಜಸ್ಟ್ ಬಂದೆ. ತುಂಬ ಚೆನ್ನಾಗಿದೆ. ಮಂಗಳೂರನ್ನು ನಾವು ರೋಡಲ್ಲಿ ತುಂಬ ನೋಡಿದ್ದೀವಿ, ಆದರೆ ಈ ಥರ ಮೇಲಿಂದ ಅಂದರೆ ತುಂಬ ಮೇಲಲ್ಲ, 500 ಫೀಟಿಂದ 1,000 ಫೀಟ್ ಆ ರೇಂಜಲ್ಲಿ ನಾವು ನೋಡ್ಬೋದು. ಇಲ್ಲಿಂದ ಸೀದಾ ಉಳ್ಳಾಲ ಬ್ರಿಡ್ಜ್ ಮತ್ತು ಅಲ್ಲಿ ನೇತ್ರಾವತಿ ನದಿ ಸಮುದ್ರಕ್ಕೆ ಸೇರುವಂಥ ಒಂದು ಜಾಗ ಇದೆ. ಹಾಗೆ ಮಂಗಳೂರು ಪೇಟೆಯಲ್ಲಾಗಿ ಒಂದು ರೌಂಡ್ ಬರುವಾಗ ತುಂಬ ಚೆನ್ನಾಗಿರ್ತದೆ. ಆದಷ್ಟು ಬೇಗ ನೀವು ಇಲ್ಲಿ ಬಂದು ವಾಕಿನ್ ಆಗಿ ನಾವು ತಗೊಳ್ತಾ ಇದ್ದೀವಿ, ಟಿಕೆಟ್ಸನ್ನೆಲ್ಲ ಬೇಕಾದ್ರೆ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ನೀವು ಬಂದು ಈ ಒಂದು ಎಂಜಾಯ್ ಮಾಡಬೇಕು ನಾನು ಕೇಳ್ಕೊಳ್ತಾ ಇದ್ದೀನಿ. ನಾರಾಯಣ್ ಪೈ, ಜಿಪಿಎಲ್, ಸಹ್ಯಾದ್ರಿ ಗ್ರೌಂಡ್, ನಮ್ಮ ಮಂಗಳೂರು.